ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದೀಗ ಪ್ರಪಂಚದಾದ್ಯಂತ ಎಲ್ಲಿ ನೋಡಿದ್ರು ಕೆಜಿಎಫ್. ಇನ್ನು ಕೇರಳದಲ್ಲಿ ಈ ಚಿತ್ರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನೋಡೋದಾದ್ರೆ, ಕೊಚ್ಚಿ, ತ್ರಿಶೂರ್, ಕಾಸರಗೋಡು ಹಾಗೆ ಟ್ರಿವೆಂಡ್ರಮ್ ಈ 4 ಸಿಟಿಗಳಲ್ಲಿ ಯಾವ ರೀತಿ ಕೆಜಿಎಫ್ ಚಾಪ್ಟರ್ 2 ಚಿತ್ರಕ್ಕೆ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ನಾವು ಕೊಚ್ಚಿಯಲ್ಲಿ ಕೆಜಿಎಫ್ 2 ಚಿತ್ರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತ ನಾವು ನೋಡೋಣ. ಕೊಚ್ಚಿ ಸಿಟಿಯಲ್ಲಿ ಮಲಯಾಳಂ ಹಾಗೆ ತಮಿಳು ಭಾಷೆಯಲ್ಲಿ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಬರೋಬ್ಬರಿಯಾಗಿ ಪ್ರದರ್ಶನವನ್ನು ಕೊಚ್ಚಿಯಲ್ಲಿ ನೀಡಲಾಗಿದೆ. ಎಲ್ಲ ಸೋಲ್ಡ್ ಔಟ್ಗಳು ಆಗ್ತಾ ಇದೆ. ಒಂದೊಂದು ಚಿತ್ರಮಂದಿರಗಳು ಕೂಡ ಭರ್ಜರಿಯಾದಂಥ ಪ್ರದರ್ಶನವನ್ನು ಕೆಜಿಎಫ್ ಮಲಯಾಳ ವರ್ಷನ್ಗೆ ನೀಡಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಪ್ರದರ್ಶನ ಆರಂಭವಾಗುತ್ತೆ. ಇದು ಜಿ ಸಿನಿಮಾದಲ್ಲಿ ಬೆಳಗ್ಗೆ 8 ಗಂಟೆಗೆ ಪ್ರದರ್ಶನ ಆಲ್ಮೋಸ್ಟ್ ಫುಲ್ ಆಗಿದೆ. 8:30 ಪ್ರದರ್ಶನ ನೋಡೋದಾದ್ರೆ ಮುಂದಿನ ರೋಗಳಷ್ಟೇ ಖಾಲಿ, ಮಿಕ್ಕುಳಿದದ್ದೆಲ್ಲ ಫುಲ್ಲು. 11:30 ಪ್ರದರ್ಶನ ಅಷ್ಟೇ, 2:40 ಪ್ರದರ್ಶನ ಅಷ್ಟೇ, 5:45 ಪ್ರದರ್ಶನ ಅಷ್ಟೇ, ಹಾಗೆ ರಾತ್ರಿ 8:50 ಪ್ರದರ್ಶನ ಕೂಡ ಬಹುತೇಕ ಫುಲ್. ಬಹುಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದ್ರೆ, ರಾತ್ರಿ 11:55 ವಿಶೇಷ ಪ್ರದರ್ಶನ ಕೂಡ ಕೊಚ್ಚಿಯಲ್ಲಿ ನಡೆಯಲಿದೆ. ಕೊಚ್ಚಿ ಸಿಟಿಯಲ್ಲಿ ರಾತ್ರಿ 11:55. ನಮ್ಮ ಬೆಂಗಳೂರಿನೆಲ್ಲ ನೋಡೋದಾದ್ರೆ ಹಬ್ಬ ಅಂತಿದ್ರೆ 10:30 ಲಾಸ್ಟ್ ಪ್ರದರ್ಶನ. ಆದರೆ ಕೊಚ್ಚಿಯಲ್ಲಿ 11:55 ಕೊನೆಯ ಪ್ರದರ್ಶನ. ಅದು ಕೂಡ ಮಧ್ಯದ ಸೀಟುಗಳೆಲ್ಲ ಫುಲ್ ಆಗಿದೆ. ಆದರೆ ನೀವೇ ಊಹಿಸ್ಕೊಳ್ಳಿ ಯಾವ ಮಟ್ಟಕ್ಕೆ ಕೊಚ್ಚಿಯಲ್ಲಿ ಕೆಜಿಎಫ್ ಚಿತ್ರಕ್ಕೆ, ಕೆಜಿಎಫ್ ಭಾಗ 2 ಸಿನಿಮಾಗೆ ಪ್ರತಿಕ್ರಿಯೆ ಇದೆ ಅಂತ ನೋಡಿ. ಎಲ್ಲ ಪ್ರದರ್ಶನ ಕೂಡ ಸೋಲ್ಡ್ ಔಟ್. ಇದು ಯಾವುದೊಂದು ಕೆ ಸಿನಿಮಾ ಅಂತ, ಇಲ್ಲಿ ಬೆಳಿಗ್ಗೆ 7 ಗಂಟೆಯ ಪ್ರದರ್ಶನ, ಇದು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಬಹುಮುಖ್ಯವಾಗಿ ಇಲ್ಲೊಂದು ಎಂ ಸಿನಿಮಾ ಅಂತೇಳಿ ಒಂದು ಚಿತ್ರಮಂದಿರ ಇದೆ. ಇಲ್ಲಿ ಬೆಳಗ್ಗೆ 4 ಗಂಟೆಯ ಒಂದು ಪ್ರದರ್ಶನ ಹಾಗೆ 4:15 ಒಂದು ಪ್ರದರ್ಶನ ಇದೆ. ಈ 2 ಪ್ರದರ್ಶನ ಕೂಡ ಸೋಲ್ಡ್ ಔಟ್. ನಸುಕಿನ ಜಾವ ಈ ಪ್ರಮೇಯ ನಾವು ಕಾಣ್ತಾ ಇರೋದು. ಈ ಪ್ರಮೇಯವನ್ನು ನಾವು ಇಷ್ಟರವರೆಗೆ ನಾವು ಕರ್ನಾಟಕದಲ್ಲಿ ಪರಭಾಷಾ ಸಿನಿಮಾ ತೆರೆ ಕಂಡಾಗ ನಾವು ನೋಡ್ತಾ ಇದ್ವಿ, ಹಾಗೆ ಒಂದಿಷ್ಟು ಕನ್ನಡದ ಸ್ಟಾರ್ ಸಿನಿಮಾಗಳು ತೆರೆ ಕಂಡಾಗ ನೋಡ್ತಾ ಇದ್ವಿ. ಆದರೆ ಇದೀಗ ನಮ್ಮ ಭಾಷಾ ಸಿನಿಮಾ ಅದು ಕೇರಳದಲ್ಲಿ ರಿಲೀಸ್ ಆದಾಗ ಆ ನಮ್ಮ ಕನ್ನಡ ಸಿನಿಮಾ, ಅದು ಡಬ್ಬಿಂಗ್ ವರ್ಷನ್ನ ನಮ್ಮ ಕನ್ನಡ ಸಿನಿಮಾಗೂ ಕೂಡ ಇದೇ ರೀತಿಯಾದಂತಹ ಪ್ರತಿಕ್ರಿಯೆ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಬೆಳಗ್ಗೆ 4 ಗಂಟೆಯ ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. ಇದು ನಮ್ಮ ಕನ್ನಡ ಸಿನಿಮಾದ, ನಮ್ಮ ಕನ್ನಡದ ಕೆಜಿಎಫ್ ಚಿತ್ರದ ತಾಕತ್ತು. ಅಂದರೆ ಇನ್ನು 1 ವಾರ ಅಷ್ಟೇ ಇದೆ. ಇನ್ನು ಬೆರಳೆಣಿಕೆಯ ದಿನ ಇರಬೇಕಾದ್ರೆ ಈ ಶೋಗಳಲ್ಲಿ ಎಲ್ಲ ಶೋಗಳು ಕೂಡ ಸೋಲ್ಡ್ ಔಟ್. ಹಾಗೆ ಒಂದಿಷ್ಟು ಶೋಗಳು ಆ್ಯಡ್ ಆನ್ ಜೊತೆಗೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಈ ಲಿಸ್ಟ್ನಲ್ಲಿ ಆ್ಯಡ್ ಆನ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಮಲಯಾಳಂ ವರ್ಷನ್ನ ಕೆಜಿಎಫ್ಗೆ ಕೊಚ್ಚಿಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನೀವು ನೋಡಿದ್ದೀರಾ. ಇನ್ನು ತಮಿಳು ವರ್ಷನ್ನ ಕೆಜಿಎಫ್ಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋಣ. ಇಲ್ಲೂ ಕೂಡ ಅಷ್ಟೇ 8 ಪ್ರದರ್ಶನವನ್ನು ತಮಿಳು ವರ್ಷನ್ನ ಕೆಜಿಎಫ್ಗೆ ನೀಡಲಾಗಿದೆ. ಪ್ಯಾನ್ ಸಿನಿಮಾ ಅಂತ ಬೆಳಿಗ್ಗೆ 7 ಗಂಟೆಯ ಪ್ರದರ್ಶನವಿದು, ಆಲ್ಮೋಸ್ಟ್ ಫುಲ್. 7 ಗಂಟೆ, 7:15, 10:25, 1:10, 4:40, 7:20, 10:30, ಇಲ್ಲಿ ಕೂಡ 10:50 ಕೊನೆಯ ಪ್ರದರ್ಶನ. ಅಂದರೆ ನೀವೇ ಊಹಿಸ್ಕೊಳ್ಳಿ ಯಾವ ಮಟ್ಟಕ್ಕೆ ಕೆಜಿಎಫ್ ಚಿತ್ರಕ್ಕೆ ಕೇರಳಿಗರು, ಕೊಚ್ಚಿಗರು ರೆಡ್ ಕಾರ್ಪೆಟ್ ಹಾಸಿದ್ದಾರೆ ಅಂತ. ಇದು ಕೊಚ್ಚಿಯ ಕಥೆಯಾದರೆ ಇನ್ನು ನಾವು ತ್ರಿಶೂರ್ನತ್ತ ಹೋಗೋಣ. ತ್ರಿಶೂರ್ನಲ್ಲಿ ಕೆಜಿಎಫ್ ಸಿನಿಮಾಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋದಾದ್ರೆ, ಇಲ್ಲೂ ಕೂಡ 2 ಭಾಷೆಯಲ್ಲಿ ರಿಲೀಸ್ ಆಗಲಿದೆ. ತ್ರಿಶೂರ್ ಇಲ್ಲೂ ಕೂಡ ಅಷ್ಟೇ ಭರ್ಜರಿಯಾದಂತಹ ಪ್ರದರ್ಶನ. ಇದ್ಯಾವುದು ನೋಡಿ, ರಂಗಂ ಥಿಯೇಟರ್ ಅಂತ, ಇಲ್ಲಿ ಬೆಳಗ್ಗೆ 9:30 ಪ್ರದರ್ಶನ ಹಾಗೆ 12:45 ಪ್ರದರ್ಶನ. ಇವೆರಡು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಬೆಳಿಗ್ಗೆ ಇದ್ಯಾವುದೊಂದು ಫನ್ ಸಿನಿಮಾ ಅಂತ ತ್ರಿಶೂರು, ಎಲ್ಲ ಬೆಳಗ್ಗೆ 5 ಗಂಟೆಗೆ ಇಲ್ಲಿ ಪ್ರದರ್ಶನ ಆರಂಭವಾಗುತ್ತೆ. ಕೇವಲ 33 ಸೀಟುಗಳಷ್ಟೇ ಖಾಲಿ ಇದೆ. ಅದು ಮುಂದಿನ ರೋ. ತ್ರಿಶೂರ್ನ ಕಥೆ ಇದು. ಇನ್ನು 8:15 ಪ್ರದರ್ಶನ ಫನ್ ಸಿನಿಮಾದಲ್ಲಿ, ಇದು ಕೂಡ ಅಷ್ಟೇ 53 ಸೀಟುಗಳಷ್ಟೇ ಖಾಲಿ. ಅದು ಮುಂದಿನ ರೋ ಅಲ್ಲಿ. 11:30 ಪ್ರದರ್ಶನ, ಇದು ಕೂಡ ಅಷ್ಟೇ ಕೇವಲ 41 ಸೀಟು ಖಾಲಿ. ಸಂಜೆ 5:45 ಪ್ರದರ್ಶನ, ಇದು ಕೂಡ ಅಷ್ಟೇ ಹಿಂದಿನ ಸೀಟುಗಳೆಲ್ಲ ಸೋಲ್ಡ್ ಔಟ್ ಆಗಿದೆ. ಹಿಂದಿನ ಸೀಟುಗಳೆಲ್ಲ ಭರ್ತಿಯಾಗಿದೆ. ಇಲ್ಲಿ ರಾತ್ರಿ
11:59 ಅಂದರೆ 12 ಗಂಟೆ ಖಾಲಿ, ಒಂದೇ ನಿಮಿಷ ಇರೋದು. ಇಲ್ಲೂ ಕೂಡ 52 ಸೀಟುಗಳಷ್ಟೇ ಖಾಲಿ. ಅಂದರೆ ಮಧ್ಯರಾತ್ರಿ ಕೂಡ KGF ಚಿತ್ರದ ಪ್ರದರ್ಶನವನ್ನು ತ್ರಿಶೂರ್ನಲ್ಲಿ ಮಾಡಲಾಗಿದೆ. ಈ ಹಿಂದೆ ನಾವು ಕೊಚ್ಚಿಯಲ್ಲಿ ಹೇಳಿದ್ವಿ, ಅಲ್ಲಿ ಕೂಡ ಅದೇ ರೀತಿ. ಹೀಗೆ ಮಧ್ಯರಾತ್ರಿ ಕೂಡ ಇಲ್ಲಿ ನೋಡಿ, ದೇವ ಅನ್ನೊಂದು ಸಿನಿಮಾ, ದೇವ ಸಿನಿಮಾಸ್, ದೇವ ಅನ್ನೋ ಚಿತ್ರಮಂದಿರ, ಇಲ್ಲೂ ಕೂಡ ಅಷ್ಟೇ ರಾತ್ರಿ 11:59 ಪ್ರದರ್ಶನ. ಇಲ್ಲಿ ನೋಡಿ ಎಲ್ಲ ಸೀಟುಗಳು ಎಲ್ಲ ಆಲ್ಮೋಸ್ಟ್ ಫುಲ್ಲು. ಏನ್ರಿದ್ದು ಕನ್ನಡ ಸಿನಿಮಾಗೆ ಈ ಮಟ್ಟಕ್ಕೆ ಪ್ರತಿಕ್ರಿಯೆ, ಅದು ಕೇರಳದಲ್ಲಿ ಸಿಗುತ್ತೆ ಅಂತ ಆದರೆ ಇದು ಊಹಿಸಲು ಅಸಾಧ್ಯವಾದಂತಹ ಪ್ರತಿಕ್ರಿಯೆ. ಇದು ಮಲಯಾಳಂನ ವರ್ಷನ್ ಆದರೆ ಇನ್ನು ತಮಿಳು ವರ್ಷನಲ್ಲಿ ನಾವು ನೋಡೋಣ. ಇಲ್ಲೂ ಕೂಡ ತಮಿಳಿಗೆ ಒಂದು ಚಿತ್ರಮಂದಿರ, ಅಲ್ಲಿ ನಾವು ಕೊಚ್ಚಿಯಲ್ಲಿ ಹೇಳಿದಂತೆ ತ್ರಿಶೂರ್ನಲ್ಲಿ ಕೂಡ ಒಂದೇ ಚಿತ್ರಮಂದಿರ. ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ 7:45 ಪ್ರದರ್ಶನ, ಮುಂಭಾಗದಲ್ಲಷ್ಟೇ ಖಾಲಿ ಇದೆ. ಇದೂ ಅಷ್ಟೇ ಎಲ್ಲ ಶೋ. ಇಲ್ಲಿ ಎಷ್ಟು 6 ಪ್ರದರ್ಶನ ನೀಡಲಾಗಿದೆ. ಇಲ್ಲೂ ಕೂಡ ರಾತ್ರಿ ನೋಡಿ 11:59 ಪ್ರದರ್ಶನ ಇದು. ಇನ್ನು ಕೂಡ ಒಂದು ವಾರ ಇದೆ. ಒಂದು ವಾರಕ್ಕೂ ಮುನ್ನವೇ ಈ ಮಟ್ಟದ ಪ್ರತಿಕ್ರಿಯೆ ಯಾವ ಸಿನಿಮಾಗೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಅದು ಕನ್ನಡದ ಅಂತಲ್ಲ, ಯಾವ ಸಿನಿಮಾಗೂ, ಯಾವ ಭಾಷೆ ಸಿನಿಮಾಗೂ ಈ ಮಟ್ಟದ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಆಯಾಯ ರಾಜ್ಯಗಳಲ್ಲಿ ಸಿಗ್ಬೋದೇನೋ ಗೊತ್ತಿಲ್ಲ, ಅದು ಕೂಡ ಊಹಿಸಲು ಅಸಾಧ್ಯನೇ. ಆದರೆ ನಮ್ಮ ಕರ್ನಾಟಕದ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ, ಅದು ಇನ್ನೊಂದು ರಾಜ್ಯದಲ್ಲಿ ರಿಲೀಸ್ ಆದಾಗ ಈ ಮಟ್ಟಕ್ಕೆ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಸಾಮಾನ್ಯ ವಿಚಾರನ. ಕೊಚ್ಚಿ ಮತ್ತು ತ್ರಿಶೂರ್ನಲ್ಲಿ KGF ಭಾಗ 2 ಸಿನಿಮಾಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನೀವು ನೋಡಿದ್ದೀರಾ. ಇನ್ನು ಮುಂದಿನ ಭಾಗದಲ್ಲಿ ಕಾಸರಗೋಡು ಮತ್ತು ಟ್ರಿವೆಂಡ್ರಂ ಇಲ್ಲಿ KGF 2 ಚಿತ್ರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನೀವು ನೋಡಿದರೆ ನಿಜವಾಗ್ಲೂ ನೀವು ಕಳೆದೋಗ್ತೀರಾ. ಅದು ಏನು ಮುಂದಿನ ಭಾಗದಲ್ಲಿ ವೀಕ್ಷಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.